ಜೈ ಶ್ರೀರಾಮ್. ಹೇಗಿದ್ದೀರಾ? ಇವತ್ತು ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಬನ್ನಿ. ದಿವಸಕ್ಕೊಂದು ಹೊಸ ಹೆಸರು ಇಡ್ತಾರೆ, ನಂಗೆ ಅದೇ ಮರ್ತು ಹೋಗುತ್ತೆ. ಆನಂತರ ಇವತ್ತು ನಿನ್ನೆ ರಾತ್ರಿ ನಡೆದ ಜಾಗರಣೆ ಪೂಜೆ ಅಂತ ಮಾಡ್ತಾರೆ. ಹರಿವಾಣ ಸೇವೆ ಮಾಡಿ ಜಾಗರಣೆ ಪೂಜೆ ಅಂತಂದರೆ ರಾತ್ರಿ ಇಡೀ ಜಾಗರಣೆ ಇರಬೇಕು ಅಂತ ಲೆಕ್ಕ. ಏಕಾದಶಿ ಅವತ್ತು ಅದರ ಕೆಲವು ಸ್ನ್ಯಾಪ್ಸನ್ನು ಹಾಕ್ತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿಚಿತ್ರ ವಾದ್ಯಗಳು, ಪ್ರವಚನ, ಹಾಡು, ಆನಂತರ ತುಳಸಿ, ದೇವರ ನಿರ್ಮಾಲ್ಯವಾದ ತುಳಸಿನ ತಲೆ ಮೇಲೆ ಇಟ್ಕೊಂಡು ಯತಿಗಳು ಕುಣಿತಾರೆ. ಅದು ಅಂಥದ್ದೆಲ್ಲ ಇರುತ್ತೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಬಿಡದ ಕಾರಣ ನಾವು ಅಚ್ಚರಿ ಮಾಡೋದೇ ಇಲ್ಲ ಅದನ್ನ. ಇದು ಪಲಿಮಾರು ಶ್ರೀಗಳ ಪಟ್ಟದ ದೇವರ ಪೂಜೆ. ರಾಘವೇಂದ್ರ ಮಠದಲ್ಲಿರುವಂಥ ಶ್ರೀ ಭೂದುರ್ಗಾ ಸಮೇತ ವೈಕುಂಠ ವಿಷ್ಣು ದೇವರದು ನೋಡಿ. ಇದು ಹರಿವಾಣ ಸೇವೆ ನೋಡಿ. ಯತಿಗಳು ತಲೆಯಲ್ಲಿ ದೇವರ ನಿರ್ಮಾಲ್ಯನ ಹೊತ್ಕೊಂಡು ಕುಣಿಯುವಂಥದ್ದು. ಆ್ಯಕ್ಚುಲಿ ಕುಣಿಬೇಕು ಅಂತ ಲೆಕ್ಕ. ಇಲ್ಲಿ ವಿಚಿತ್ರ ವಾದ್ಯಗಳನ್ನೆಲ್ಲ ಊದ್ತಾರಲ್ಲಿ ಆವತ್ತು. ಆಮೇಲೆ ನೃತ್ಯ ಸೇವೆಯಲ್ಲಿರುತ್ತೆ, ತುಳಸಿ ಸಂಕೀರ್ತನೆ ಹೇಳಿಕೊಂಡು ನೋಡಿ. ಇಲ್ಲಿ ಪ್ರವಚನ ನಡೀತಾ ಉಂಟು. ಇದೆಲ್ಲ ಇರುತ್ತೆ ಪ್ರತಿ ಏಕಾದಶಿ. ಈ ಚಾತುರ್ಮಾಸ್ಯ ನಡೆ ತುಳಸಿ ಹಬ್ಬ ತನಕ ಇದು ಇರುತ್ತೆ. ಮುದ್ರಾಧಾರಣದ ನಂತರ ನೋಡಿ. ಆನಂತರ ಗೋಪೂಜೆ ನಡೆ 2ನೇ ತಾರೀಕು ಗೋಪೂಜೆ ಇದೆಯಂತೆ ನೋಡಿ. ದ್ವಾದಶಿ ಪಾರಾಯಣ ನಾನು ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ನನಗೆ ಯಾರೋ ಕಮೆಂಟ್ಸಲ್ಲಿ ಹೇಳಿದರು ಶುಂಠಿ ಚಟ್ನಿ ಮಾಡಿಕೊಂಡು ಈ ಥರ ಮಾಡಿ ಅಂತ. ನನಗೆ ಅದು ತುಂಬ ಇಷ್ಟ ಆಯಿತು. ಅದಕ್ಕೆ ನಿನ್ನೆನೇ ಮಾಡಿಟ್ಟಿದ್ದೆ ನಾನು ಇವತ್ತಿನ ಬೆಳಗಿದ್ದಕ್ಕೆ ನೋಡಿ. ಅರ್ಧ ಕಪ್ಪಷ್ಟು ಶುಂಠಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹುರ್ಕೊಳ್ಳಿ. ಆನಂತರ ಅದಕ್ಕೆ ಬೆಲ್ಲ, ಉಪ್ಪು, ಸ್ವಲ್ಪ ಆಮ್ಚೂರು ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಅರಿಶಿನ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಸಿಮ್ಮಲ್ಲಿಟ್ಟು. ತುಂಬಾ ಚೆನ್ನಾಗಾಗುತ್ತೆ. ನಮಗೆ ಈಗ ಉಪ್ಪಿನ ಕಾಯಿ ಮೆಣಸೆಲ್ಲ ತಿನ್ನಲಿಕ್ಕಿಲ್ಲ ನೋಡಿ. ಇದು ತುಂಬ ಹೆಲ್ಪ್ ಆಗುತ್ತೆ ಅನ್ನಿಸ್ತು. ನಾನಿವತ್ತು ಪುಂಡಿ ಮಾಡಿದೆ ಆ್ಯಕ್ಚುಲಿ ದ್ವಾದಶಿಗೆ. ಅದಕ್ಕೂ ಚೆನ್ನಾಗಿ ನೆಂಚ್ಕೊಳ್ಳೋಕ್ಕಾಗತ್ತೆ. ಈ ಚಪಾತಿಗೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಬೆಲ್ಲ ಎಲ್ಲ ಹಾಕಬೇಕು. ನನಗೆ ಅವ್ರ ಹೆಸರು ಮರ್ತೋಯ್ತು, ಯಾವುದರಲ್ಲಿ ಕಮೆಂಟ್ಸ್ ಹಾಕಿದ್ರು ಅಂತ. ಬಟ್ ಇದನ್ನ ನೆನಪಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಥ್ಯಾಂಕ್ಸ್ ತುಂಬ ಆಯಿತಾ. ನನಗೆ ಒಂದು ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಈ ಥರ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನೋಡಿ. ಇದು ಹುರಿತಾ ಬಂತು. ಅದು ಹುರಿದಾಗ ತುಂಬ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಹಾಕ್ಕೊಂಡು ಇಟ್ಕೋಬೋದು ನಾವು ಮನೆಯಲ್ಲಿ. ಇದನ್ನೆಲ್ಲ ಒಂದು ತಿಂಗಳಿಗೆ ಬೇಕಾಗುವಷ್ಟನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಹೆಲ್ಪೂ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಚಳಿಗಾಲ. ಆವಾಗಕ್ಕೆಲ್ಲ ಈ ಶುಂಠಿ ರೆಸಿಪಿಗಳೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ. ಬೆಲ್ಲ ಹಾಕ್ಕೊಂಡಿರುವಂಥದ್ದು, ಆಮ್ಚೂರು ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಉಪ್ಪು ಮತ್ತು ಆಮ್ಚೂರು ಪುಡಿ ಇದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪಾಕ ಬರೋ ತನಕ ಕುದಿಸಿದ್ರೆ ಸರಿ. ತಣ್ಣಗಾದ ನಂತರ ನಿಮಗೆ ಸೆಮಿ ಲಿಕ್ವಿಡ್ ಅಂದರೆ ನಾವು ಇದೆಲ್ಲ ಮಾಡ್ತೀವಲ್ವ ಗೊಜ್ಜು, ಆ ಥರ ಬಂದರೆ ಸರಿ ಹೋಗುತ್ತೆ. ನನಗಂತೂ ಇಷ್ಟ ಆಯಿತು, ಮನೆಯವರೆಗೂ ಇಷ್ಟ ಆಯಿತು. ಈ ಅಯ್ಯಪ್ಪನ ಮಂದಿರ ಶಬರಿಮಲೆಯಲ್ಲಿ ಒಂದು ಪ್ರಸಾದ ಕೊಡ್ತಾರೆ ನೋಡಿ, ಅದೇ ಟೇಸ್ಟ್ ಬರುತ್ತೆ. ಬಟ್ ಅದಕ್ಕೆ ಅಕ್ಕಿ ಹಾಕಿರ್ತಾರೆ, ನಾವು ಅಕ್ಕಿ ಹಾಕಿರೋದಿಲ್ಲ ಅಷ್ಟೇ. ನಾವು ಅಕ್ಕಿ ಬೇಯಿಸಿದ್ರೆ ನಮ್ಗೆ ತಂಗಳನ್ನಾಗುತ್ತೆ, ನಾವು ತಿನ್ನಬಾರ್ದು ಅದನ್ನ ನೋಡಿ. ಇದು ಹಾಕಿ ಒಂದು 5ರಿಂದ 6 ನಿಮಿಷ ಕುದಿಸಿದ್ರೆ ಆಗಿಬಿಡ್ತು. ನೀರು ಜಾಸ್ತಿ ಹಾಕೋಬೇಡಿ, ಬೆಲ್ಲ ಕರಗಿ ಪುನಃ ಗಟ್ಟಿಯಾಗುತ್ತೆ. ಅಷ್ಟು ತನಕ ಕುದ್ರೆ ಸಾಕು. ನಿಮಗೊಂದು ಅಂದಾಜು ಬರುತ್ತೆ. ಸೆಮಿ ಲಿಕ್ವಿಡ್ ಹಂತಕ್ಕಿದ್ರೆ ಆನಂತರ ಗಟ್ಟಿಯಾಗುತ್ತೆ ಸ್ವಲ್ಪ. ಅದು ನೋಡಿ ಆಗಿಬಿಡ್ತು ಇದು. ಆನಂತರ ಒಂದು ಶುಭ್ರವಾದ ಬಾಟ್ಲಿಗೆ ನಾನು ತುಂಬಿಸಿಟ್ಕೊಂಡೆ ನೋಡಿ. ಇದು ಮುಂಚಿನ ಅವತ್ತೇ ನೋಡಿ ನಿನ್ನೆ ಮಾಡ್ಕೊಂಡಿರುವಂಥದ್ದು ಬಾಳೆಕಾಯಿ ಸಾಂಬಾರು ಮಾಡೋಣ ಅಂತ. ಸಾಂಬಾರು ಅಂತಂದರೆ ಏನು ಗೊತ್ತಾ, ತೆಂಗಿನಕಾಯಿ ಜೊತೆ ಆಮ್ಚೂರು ಪುಡಿ, ಜೀರಿಗೆ, ಬೇಕಂದರೆ ಪೆಪ್ಪರ್ ಹಾಕಿ ರುಬ್ಬೋದು ಅಷ್ಟೇ. ಇದು ಸಿಪ್ಪೆದು ತಂಬುಳಿ ಆಗುತ್ತೆ, ತಂಬುಳಿನೂ ಮಾಡೋಣ. ಬೆಳಗ್ಗೆ ಹರಿಬರಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಮುಂಚಿನ ಅವತ್ತೇ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ. ನೋಡ್ಬೋದು ನೀವು. ಇದು ನಾರನ್ನು ಚೆಂದ ತೆಗಿಬೇಕು. ಈ ನಾರನ್ನು ಕಟ್ ಮಾಡಿ ಆನಂತರ ನಾವು ತಂಬುಳಿ ಮಾಡಬೇಕು. ತುಂಬಾ ಟೇಸ್ಟಿ ಆಗುತ್ತೆ ತಂಬುಳಿ ಇದರದ್ದು.
ನಾನು ಒಂದು ಸ್ವಲ್ಪ ಪಲ್ಯ ಮಾಡೋದು ಕೊನೆಗೆ ಸಾಕಾಗಲ್ಲ ಅಂತಂದ್ಬಿಟ್ಟು ಸಾಂಬಾರೇ ಮಾಡಿದೆ. ಆ್ಯಕ್ಚುಲಿ 2 ಬಾಳೆಕಾಯಿ ಇದ್ದಿದ್ದಲ್ವ ಅಂತಂದ್ಬಿಟ್ಟು. ಆನಂತರ ನೋಡಿ ಇದು ಸಿಪ್ಪೆ ಇರುತ್ತಲ್ಲ, ಸಿಪ್ಪೆನ ನಿಮಗೆ ಬೇಕಾದ ಸ್ವಲ್ಪ ಸ್ವಲ್ಪ ಪೋರ್ಷನ್ ತಗೊಂಡು, ನಾನು ಎಲ್ಲನೂ ಹಾಕ್ಕೊಂಡಿಲ್ಲ, ಸ್ವಲ್ಪ ದಪ್ಪದ ಪೋರ್ಷನ್ ತಗೊಂಡು ಕಟ್ ಮಾಡಿಕೊಂಡು ಅದನ್ನ ತಂಬುಳಿಗೆ ನಾನು ಮುಂಚಿನ ಅವತ್ತೇ ರೆಡಿ ಮಾಡಿಟ್ಕೊಂಡೆ. ತುಂಬ ಫೈಬರ್ ಕಂಟೆಂಟಿಂದ ಹೊಂದ್ಕೊಂಡಿರುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಮನೆಯಲ್ಲಾದ ಬಾಳೆಕಾಯಿ ಅದನ್ನು ಕಂಪ್ಲೀಟ್ ಯೂಸ್ ಮಾಡ್ಬೋದು. ಇದು ನಾವು ಅಂಗಡಿಯಿಂದ ತಂದಿರೋದಲ್ವ, ಸ್ವಲ್ಪ ಗಲೀಜು ಅಂತ ಫೀಲ್ ಆಗುತ್ತೆ, ಅದಕ್ಕೆ ನಾನು ಕೆಲವನ್ನೆಲ್ಲ ಎಸೆದೆ. ಆನಂತರ ನೋಡಿ ಅದಕ್ಕೆ ಒಲೆ ಮೇಲಿಟ್ಟು ಸ್ವಲ್ಪ ಜೀರಿಗೆ, ಅರಿಶಿನ, ಆಮೇಲೆ ಬೇಕಂದರೆ ಪೆಪ್ಪರು, ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಸರಿ. ನಾನು ಇಷ್ಟು ಬೇಯಿಸಿಟ್ಕೊಂಡೆ. ಮಾರನೇ ದಿವಸ ತೆಂಗಿನಕಾಯಿ ಹಾಕಿ ಅದನ್ನ ರುಬ್ಕೊಂಡು ನೋಡಿ ಹಾಕ್ಕೊಂಡು ರುಬ್ಕೊಂಡೆ ಅಷ್ಟೇ. ಸ್ವಲ್ಪ ಉಪ್ಪು ಹಾಕಿ ಮತ್ತು ಮಜ್ಜಿಗೆ ಸ್ವಲ್ಪ ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡ್ತು. ನೋಡಿ ಇದು ಸಾಂಬಾರಿಗೆ ನಾನು ತೋರಿಸಿರುವಂಥದ್ದು. ಜೀರಿಗೆ, ತೆಂಗಿನಕಾಯಿ ಮತ್ತು ಆಮ್ಚೂರು ಪುಡಿ ಹಾಕ್ಕೊಂಡು ರುಬ್ಕೊಂಡ್ರೆ ಸರಿ. ಆಮೇಲೆ ಪುಂಡಿಗೆ ನಾನು ಲಾಸ್ಟ್ ವೀಕಲ್ಲಿ ತೋರಿಸಿದ್ದೆ ನಿಮಗೆ, ಅದಕ್ಕೆ ನಾನು ಡೀಟೇಲಾಗಿ ತೋರಿಸ್ತಿಲ್ಲ. ನೋಡಿ ಈ ಕಡೆಯಿಂದ ನೈವೇದ್ಯ ಬೇಯ್ತಾ ಉಂಟು. ಆನಂತರ ಮೊಸರು ತೊಳೆದು ಬೆಣ್ಣೆ ತೆಗೆದು ಇದನ್ನೆಲ್ಲ ತುಂಬ ಸಲ ತೋರಿಸಿದ್ದೀನಿ, ಅದಕ್ಕೆ ಸಿಂಪಲಾಗಿ ಚೂರೇ ತೋರಿಸ್ತಾ ಬಂದೆ ಅಷ್ಟೇ. ಆನಂತರ ನಾವು ಶಾವಿಗೆ ಪಾಯಸವನ್ನು ಮಾಡೋದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ತುಪ್ಪ ಹಾಕಿ ಶಾವಿಗೆನ ಹುರ್ಕೊಳ್ಳಿ, ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ ಫಸ್ಟಿಗೆ. ಆನಂತರ ಬೆಲ್ಲ ಹಾಕಿ ಪಾಯಸ ಮಾಡೋಣ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಇನ್ನೊಂದು ಸಲ ವ್ರತ ಮುಗಿದ ನಂತರ ಪಾಯಸ ಮಾಡಿದ್ದು ಒಂಥರ ಬಿಸ್ಕೆಟ್ ಸ್ಮೆಲ್ ಬರುತ್ತೆ. ನಂದು ಏನು ಗೊತ್ತಾ, ಪುಡಿ ಬೆಲ್ಲನ ನಾನು ನೀರು ಮಾಡಿ ಕರಗಿಸಿ ಹಾಕಿರುವುದು, ಅದು ಸರಿ ಬರೋದಿಲ್ಲ. ಜೋನಿ ಬೆಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ ಈಗ ಸ್ವಲ್ಪ ಕುದಿಯುವ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸಿ, ಅದು ಮಾಡಿದಾಗ ತುಂಡಾಗುವಂಗೆ ಇರಬೇಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಕರಗಿ ಹೋಗುತ್ತೆ. ಬೆಲ್ಲ ಹಾಕಿದ್ರದ್ದು ಏನು ಗೊತ್ತಾ, ಕೆಲವೊಂದು ಸಲ ನಾವು ಸಕ್ಕರೆದು ಕ್ಯಾರಮಲ್ ಅಂದರೆ ಸ್ವಲ್ಪ ಸಕ್ಕರೆನ ಕರಗಿಸ್ಬೇಕು, ಆನಂತರ ಅದರಲ್ಲಿ ಪಾಯಸ ಮಾಡಬೇಕು, ಅದು ಚೆನ್ನಾಗಾಗತ್ತೆ. 2-3 ವೆರೈಟಿಯಲ್ಲಿ ಈ ಪಾಯಸನ ಮಾಡ್ಬೋದು, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಕ್ಯಾರಮಲ್ ಮಾಡಿ ಹಾಕೋದಾದ್ರೆ ನಾವು ಅದಕ್ಕೆ ವೆನಿಲಾ ಎಸೆನ್ಸ್ ಹಾಕಬೇಕು, ಅದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಏಲಕ್ಕಿ ಮತ್ತು ಬಾದಾಮಿ ಹಾಕ್ಕೊಂಡು ಮಾಡಬೇಕು. ವೆರೈಟಿ ಮಾಡಿ ತೋರಿಸ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ. ನೋಡಿ ಬೆಲ್ಲನ ಕರಗಕ್ಕಿಟ್ಟೆ, ನೋಡ್ಬೋದು ನೀವು. ಇದು ಬೆಂದ ತಕ್ಷಣ ಅದಕ್ಕೆ ಹಸುವಿನ ಹಾಲು ಹಾಕ್ಕೊಂಡೆ ನಾನು. ಸಕ್ಕರೆ ಹಾಕೋ ಅಷ್ಟು ನನಗೆ ಇಷ್ಟ ಆಗಲ್ಲ, ಸ್ವಲ್ಪ ಹಾಕೋದು ಅವಾಯ್ಡ್ ಮಾಡ್ತೀನಿ. ಒಂದು ಕುದಿ ಬಂದು ಈಗ ನೀರು ಕಾಣಿಸುತ್ತೆ, ಆನಂತರ ದಪ್ಪ ಬರುತ್ತೆ, ಅದು ಸೆಮಿ ಲಿಕ್ವಿಡ್ ಹಂತಕ್ಕೆ ಬರುತ್ತೆ. ದೇವರಿಗೆ ತುಂಬ ವಿಶೇಷ ಇದು ಪಾಯಸ. ವ್ರತ ಆದ ಕಾರಣ ಅಪ್ಪಿತಪ್ಪಿ ಕೂಡ ಏಲಕ್ಕಿ, ದ್ರಾಕ್ಷಿ ಎಲ್ಲ ಹಾಕಬೇಡಿ, ಗೋಡಂಬಿ ಎಲ್ಲ. ನೋಡಿ ಆನಂತರ ಬೆಂದಿದೆ, ನೋಡ್ಬೋದು ನೀವು. ಜಸ್ಟ್ ಕಟ್ಟಾದರೆ ಸಾಕದು, ಮೆತ್ತಗಾಗೋದು ಬೇಡ. ಅದಕ್ಕೆ ಬೆಲ್ಲನ ಸೋಸಿ ಹಾಕ್ಕೊಳ್ಬೇಕು. ಒಂದು ಕುದಿ ಬಂದರೆ ಸಾಕಾಗತ್ತೆ ಇದು. ಜಾಸ್ತಿ ಆಮೇಲೆ ಸ್ಟವ್ ಆಫ್ ಮಾಡಿ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲು ಒಡೆದೋಗ್ಬಿಡುತ್ತೆ. ಇದಕ್ಕೆ ಜೋನಿ ಬೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನೀವು ನೋಡ್ಬೋದು ಪಾಯಸ ರೆಡಿ ಆಯಿತು. ಆನಂತರ ನೋಡಿ ನಾನೀಗೊಂದು ವಡೆ ಮಾಡೋಣ. ಫಸ್ಟ್ ಎಣ್ಣೆ ಬಿಸಿಗೆ ಇಟ್ಟೆ, ನೀವು ಕಾಣ್ಬೋದು ಇಲ್ಲಿ. ತೆಂಗಿನಕಾಯಿದು ವಡೆ, ಅಕ್ಕಿ ಮತ್ತು ತೆಂಗಿನಕಾಯಿ ವಡೆ, ಇದು ತುಂಬಾ ಅದ್ಭುತವಾಗಿ ಬರುತ್ತೆ. ತೆಂಗಿನಕಾಯಿ, ಪೆಪ್ಪರು, ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ, ಇದನ್ನ ಪುಡಿಯಾಗಿ ನೀರು ಹಾಕದೆ ರುಬ್ಕೊಳ್ಳಿ. ನೋಡಿ ಈ ಥರನೇ. ಆನಂತರ ಅದಕ್ಕೆ ಬೇಕಾದಷ್ಟು ಹಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಪೂರಿ ಹಿಟ್ಟಿನ ಹದಕ್ಕೆ. ಎಷ್ಟು ಹಿಡಿಸುತ್ತೋ ಅಷ್ಟು. ನಾನು ಒಂದು ಕಡೆ ತೆಂಗಿನಕಾಯಿ ತುರಿ ಹಾಕಿದ್ದೆ, ಇದಕ್ಕೆ ನನಗೊಂದು 10ರಿಂದ 12 ವಡೆ ಬಂದಿತ್ತು. ನೋಡಿ
ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಇದನ್ನ ಆ್ಯಕ್ಚುಲಿ ಮುಂಚಿನ ಕಾಲದಲ್ಲಿ ತೆಂಗಿನಕಾಯಿ ರುಬ್ಕೊಂಡು ಅದಕ್ಕೆ ಅಕ್ಕಿ ಹಾಕಿ ಗಟ್ಟಿಯಾಗಿ ಕಲ್ಲಲ್ಲಿ ರುಬ್ಕೊಂಡು ಮಾಡ್ತಾಯಿದ್ರು ನಮ್ಮಮ್ಮ ಎಲ್ಲ. ತುಂಬಾ ಟೇಸ್ಟಿಯಾಗಿ ಬರುವಂಥದ್ದು. ಇದು ಶ್ರಾದ್ದಕ್ಕೆಲ್ಲ ಮಾಡ್ತಾರೆ. ಆವಾಗ ನಾವು ಜೀರಿಗೆ ಮತ್ತು ಅರಿಶಿನ, ಉಪ್ಪು ಎಲ್ಲ ಹಾಕೋದಿಲ್ಲ. ಉಪ್ಪಾದರೂ ಕೆಲವರು ಹಾಕ್ತಾರೆ. ಈ ಮಸಾಲೆಗಳನ್ನೆಲ್ಲ ಯಾವುದೂ ಹಾಕೋದಿಲ್ಲ. ಏನು ಗೊತ್ತಾ, ಬಟ್ಟೆಯಲ್ಲಿ ಇಟ್ಟು ತಟ್ಟಿನೇ ಮಾಡುವಂಥದ್ದು. ಶುಭ್ರವಾದ ಕಾಟನ್ ಬಟ್ಟೆನಲ್ಲಿ ಇಟ್ಟು ಅದನ್ನ ತಟ್ಟಬೇಕು. ಆವಾಗ ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ, ಅದು ಎಳ್ಕೊಂಡಾಗ ಆ ವಡೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಮಸಾಲೆ ಹಾಕಿನೂ ಒಂದು ಸಲ ಹಳೆ ವಿಡಿಯೋಗಳಲ್ಲಿ ಮಾಡಿ ಹಾಕಿದ್ದೀನಿ. ಸಪೋಸ್ ಲಿಂಕ್ ಸಿಕ್ಕಿದರೆ ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೇನೆ. ಇದು ವ್ರತದ್ದು ತಾನೇ, ಬರೀ ಜೀರಿಗೆ ಪೆಪ್ಪರ ಹಾಕಿರ್ತೀವಿ ಅಷ್ಟೇ. ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ, ಸ್ವಲ್ಪ ಅಂದರೆ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಆನಂತರ ನೋಡಿ, ಈ ಥರ ಒಂದು ಬಟ್ಟೆ ಹಾಸ್ಕೊಂಡು ಒಂದು ಸೈಡಿಂದ ಉಂಡೆ ಕಟ್ಕೊಂಡು ಇಡ್ತಾ ಬನ್ನಿ. ಮತ್ತೊಂದು ಸೈಡಿಂದ ಆ ಬಟ್ಟೆನ ಅದರ ಮೇಲೆ ಹೊದೆಸಿ ಆಮೇಲೆ ನಾವು ಒತ್ತಬೇಕಾಗತ್ತೆ. ಆವಾಗ ನೀರು ಕರೆಕ್ಟಾಗಿ ಎಳ್ಕೊಳ್ಳುತ್ತೆ. ನೋಡಿ, ಈ ಥರ ಇಟ್ಕೊಂಡು ನೋಡಿ ಬಟ್ಟೆನ ಇದು ಮಾಡಿ ಆಮೇಲೆ ಒಂದ ಕೈಯಲ್ಲಿ ತಟ್ಬೋದು, ಈಗ ತಟ್ಟೆ ಇಟ್ಟರೆ ಸಾಕಾಗುತ್ತೆ. ನೀರು ಕಂಪ್ಲೀಟ್ ಎಳ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಇದು. ಆವಾಗ ನೀರು ಎಳ್ಕೊಳ್ಬೇಕು. ಕೈಯಲ್ಲಿ ತಟ್ಟಿ ಮಾಡೋರು ಇದ್ದಾರೆ, ನಾವು ಕಡ್ದು ಮಾಡಿದ್ರೆ ಕೈಯಲ್ಲಿ ತಟ್ಟಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಕಾಯಿ ವಡೆ. ಎಮರ್ಜೆನ್ಸಿ ಅಂತ ಕಂಡಾಗ ನಾವು ಸಂಜೆ ಅಕ್ಕಿ ಹಿಟ್ಟು ಅಂತಿದ್ರೆ ನಾವು ಮನೆಯಲ್ಲಿ ಚಕಾಚಕ್ ಅಂತ ಈ ತಿಂಡಿನ ಮಾಡಿ ಮುಗಿಸ್ಬೋದು. ಆರಾಮ್ಸೆ ಉಬ್ಬಿ ಕೂಡ ಬರುತ್ತೆ ಇದು. ನೋಡಿ, ಆಗ್ತಾ ಬಂತು. ಕೆಂಪು ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡಿ ಇದನ್ನ ಫಿನಿಶ್ ಮಾಡಿ. ಹೀಗೆ ಎಲ್ಲ ವಡೆನೂ ಕಾಯಿಸ್ಕೊಂಡೆ ನಾನು ಎಣ್ಣೆಯಲ್ಲಿ. ಈ ವ್ರತಕ್ಕೆ ಒಂದು ಚೇಂಜ್ ಇರುತ್ತೆ ಅಂತ ನಾನು ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ಆ್ಯಕ್ಚುಲಿ ಪಲ್ಯ ಮಾಡಬೇಕು ಅಂತ ಆಲೂಗಡ್ಡೆ ಪಲ್ಯ ಮಾಡಿ ಸುಮ್ಮನೆ ಗ್ಯಾಸ್ಟ್ರಿಕ್ಕು, ಎದೆ ಉರಿ ಬರುತ್ತೆ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮನೆಯಲ್ಲಿ ಮಾಡಿದಾಗ ಏನು ಗೊತ್ತಾ, ತೀರಾ ಚೂರು ಮಾಡಲಿಕ್ಕಾಗೋದ್ರೆ ತಿಂದು ಹೋಗುತ್ತೆ, ಆಮೇಲೆ ಎದೆ ಉರಿಯಲ್ಲಿ ಒದ್ದಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡಲಿಕ್ಕೆಲ್ಲ ಹೋಗಿಲ್ಲ. ನೋಡ್ಬೋದು, ಹಾಗೇ ಬಿಡ್ತು. ನಾವು ಕೈಯಲ್ಲಿ ರುಬ್ಬಿ ಮಾಡೋದಾದರೆ ಒಡೆಯೋದಿಲ್ಲ, ಇದು ಒಡೆಯುತ್ತೆ. ನೋಡಿ, ಗಂಜಿ, ಅನ್ನ, ಪುಂಡಿ, ವಡೆ, ಉಪ್ಪಿನಕಾಯಿ, ಶುಂಠಿ ಚಟ್ನಿ, ಆಮೇಲೆ ಸ್ವಲ್ಪ ಕಾರ್ನ್ ಫ್ಲೇಕ್ಸ್, ಇದೆಲ್ಲ ರೆಡಿ ಆಯಿತು. ಚಟ್ನಿ ಸಮೇತ ಊಟಕ್ಕೆ ರೆಡಿ. ಬನ್ನಿ ಫ್ರೆಂಡ್ಸ್, ಥ್ಯಾಂಕ್ ಯು.